ಕಾರ್ಪೊರೇಷನ್ ಸಿಂಡಿಕೇಟ್ ಬ್ಯಾಂಕ್ ವಿಲೀನಕ್ಕೆ ಮಂಗಳೂರಿನಲ್ಲಿ ಸಮಾನ ಮನಸ್ಕ ಸಂಘ ವಿರೋಧಿಸಿದೆ. ಜಿಲ್ಲೆಯ 2 ಬ್ಯಾಂಕ್ಗಳ ವಿಲೀನದಿಂದ ಜಿಲ್ಲೆಯ ಆರ್ಥಿಕತೆಗೆ ಹೊಡೆತವಾಗಿದೆ. ಅವಿಭಜಿತ ಜಿಲ್ಲೆಯಲ್ಲಿ 2 ಸಂಸದರ ಕೊಡುಗೆ ಇದು. ಜಿಲ್ಲೆಯ ಸಂಸ್ಥೆ ಉಳಿಸುವಲ್ಲಿ 2 ಸಂಸದರು ನೀಡಿದ ಬಹುದೊಡ್ಡ ಕೊಡುಗೆ. ಇವರು ಕಳೆದ 10 ವರ್ಷದಲ್ಲಿ ಯೋಜನೆ ಮಾಡಿಲ್ಲ. ಜಿಲ್ಲೆಯ 2 ಪ್ರತಿಷ್ಠಿತ ಸಂಸ್ಥೆ ವಿಲೀನ ಸೇರಿ ಇಲ್ಲಿನ ಸಂಸ್ಥೆಗಳ ಖಾಸಗೀಕರಣಗೊಳ್ಳಲು 2 ಸಂಸದರು ಜನರಿಗೆ ನೀಡಿದ ಯೋಜನೆ ಎಂದು ಮಂಗಳೂರಿನಲ್ಲಿ ಸಮಾನ ಮನಸ್ಕ ಮುಖಂಡ ದಿನೇಶ್ ಉಳೆಪಾಡಿ ಗುತ್ತು ಕಿಡಿಕಾರಿದ್ರು. ಈ ಸಿಂಡಿಕೇಟ್ ಬ್ಯಾಂಕ್ ಅನ್ನ ನಮ್ಮ ಕೆನರಾ ಬ್ಯಾಂಕಿಗೆ ಮರ್ಜ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ನಮ್ಮ ಬಾಂಬೆಯಲ್ಲಿ ಹೆಡ್ ಆಫೀಸ್ ಇರುವಂತಹ ಯೂನಿಯನ್ ಬ್ಯಾಂಕಿಗೆ ಮರ್ಜ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕರಾವಳಿಗೆ ನಮ್ಮ ಎಲ್ಲರಿಗೂ ತಿಳಿದಿರುವಂತೆ ಕರಾವಳಿಯಲ್ಲಿ ಒಟ್ಟು 5 ಬ್ಯಾಂಕ್ಗಳು ಸ್ಥಾಪನೆಗೊಂಡಿವೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಇತಿಹಾಸದಲ್ಲೂ ಕೂಡ ಎಲ್ಲೂ ಕೂಡ ಬ್ಯಾಂಕ್ಗಳು ಇಲ್ಲ, ಕರಾವಳಿಯಲ್ಲಿ ಮಾತ್ರ ಆರಂಭಗೊಂಡದ್ದು. ಹಾಗಾಗಿ ಕರಾವಳಿಗೆ ಒಂದು ಐಡೆಂಟಿಟಿ ಕೊಟ್ಟದ್ದು ಬ್ಯಾಂಕ್ ಕ್ಷೇತ್ರದ ನಮ್ಮ ಜನರಿಗೆ ಕೂಡ ಐಡೆಂಟಿಟಿ ಅಂತ ಕೊಟ್ಟಿದೆ. ಕರಾವಳಿಯ ಈ 2 ಬ್ಯಾಂಕ್ಗಳು ಏನಿದೆ ಅದು ನಮ್ಮ ಕರಾವಳಿಯ ಜೀವನಾಡಿಯಾಗಿದೆ, ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ. ಹೊರತಾಗಿ ನಮ್ಮ ಕರಾವಳಿಯಲ್ಲಿ ಪ್ರತಿ ಗ್ರಾಮಕ್ಕೆ ಹೋದರೂ ಕೂಡ ಎಲ್ಲಾದರೂ ಕೂಡ ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಇವುಗಳೇ, ಕರ್ನಾಟಕ ಬ್ಯಾಂಕ್